ನರೇಂದ್ರ ಮೋದಿ ಮೂಜನೇ ಅವಧಿಗೆ ಪ್ರಧಾನಿಯಾದ ಜೂನ್ 9 ತಾರೀಕಿಗೆ 2 ವರ್ಷ ದಿಂಜಿಂಡು ಅಂಚನೆ ದೇಶದ ಅತ್ಯಂತ ದೀರ್ಘಾವಧಿ ಚುನಾಯಿತ ಪ್ರಧಾನಿ ಪನ್ಪಿನ ದಾಖಲೆಲ್ಲ ಮಲ್ತದ್ದು ದುಂಬರಿಯೊಂದುಳ್ಳೇರು. ಈ ಹಿನ್ನೆಲೆಡು ಬಿಜೆಪಿ ಕುಡ್ಲ ಮಂಡಲ ವತಿರ್ದು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ಸೇರಿನಂಚ ಈ ಪರಿಸರದ ಪ್ರಮುಖ ದೈವ ದೇವಸ್ಥಾನಲೆಡು ಬುಧವಾರ ವಿಶೇಷ ಪೂಜೆ ಪ್ರಾರ್ಥನೆ ಸಂದಾಯಿರು. ಬುಧವಾರ ಮಧ್ಯಾಹ್ನ ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನಡು ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ನ ಮುತಾಲಿಕೆಡು ವಿಶೇಷ ಪೂಜೆ ಪ್ರಾರ್ಥನೆ ಸಂದಾಯಿರು. ದೇಶದ ಅತ್ಯಂತ ದೀರ್ಘಾವಧಿ ಪ್ರಧಾನಿ ಪನ್ಪಿನ ದಾಖಲೆ 4390 ದಿನತ ಈ ತುಂಬುದ ಮಾಜಿ ಪ್ರಧಾನಿ ಕೀರ್ತಿಶೇಷ ಜವಾಹರ್ಲಾಲ್ ನೆಹರುನ ಪುದರ್ಡಿತ್ತು ಅವೇನು ಸರಿಗಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ 4390 ದಿನಟ್ಟು ಪ್ರಧಾನಿಯಾದ ದುಂಬರಿದು ಹೊಸ ದಾಖಲೆಯನ್ನು ಬರೆತೇರು. ಅರೆಗೆ ಜನಕುಲ ಸೇವೆ ಮನ್ಪರೆ ದೇಶ ಸೇವೆ ಮನ್ಪರೆ ದೇವೇರು ನನಲಾತ್ ಆರೋಗ್ಯನು ಕೊರಡು ಆಯುಷ್ಯನು ಕೊರಡು ಪಂಡದು ಪ್ರಾರ್ಥನೆ ಸಂದಾದ ಪಂಡದು ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತೆರಿಪಾಯರು. ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ದೊಡ್ಡ ನಾಯಕ, ಇಡೀ ಜಗತ್ತು ಮೆಚ್ಚಿರುವಂಥ ನಾಯಕ, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ, ಜನಮಾನಸದ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು 12 ವರ್ಷ ನಿರಂತರವಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ನಿರಂತರವಾಗಿ ಪ್ರಧಾನಿಯಾಗಿರುವಂಥ 4399 ದಿವಸಗಳ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿರುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ನಮ್ಮ ಮಂಡಲ ಅಧ್ಯಕ್ಷರ ಸಹಿತ ಎಲ್ಲ ಕಾರ್ಯಕರ್ತರು ಇವತ್ತು ಬೆಳಿಗ್ಗೆ ತಲಪಾಡಿ ತಾಯಿ ದುರ್ಗಾಪರಮೇಶ್ವರಿಯ ಸನ್ನಿಧಾನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇನ್ನಷ್ಟು ಆರೋಗ್ಯ ಆಯುಷ್ಯ, ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವ ದೃಷ್ಟಿಯಿಂದ, ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರನ್ನ ಸದೃಢಗೊಳಿಸುವ ದೃಷ್ಟಿಯಿಂದ, ಈ ದೇಶವನ್ನು ಅಖಂಡವಾಗಿ ಇಡೀ ವಿಶ್ವದಲ್ಲಿಯೇ ಒಂದು ಸದೃಢ ರಾಷ್ಟ್ರವನ್ನಾಗಿ ಮಾಡುವಂಥ ದೃಷ್ಟಿಯಿಂದ ಅವರಿಗೆ ಆರೋಗ್ಯ ಆಯುಷ್ಯ ಮತ್ತು ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಭಗವಂತ ನೀಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ತಾಯಿ ದುರ್ಗಾಪರಮೇಶ್ವರಿಯಲ್ಲಿ ಮತ್ತು ಇವತ್ತು ಇಲ್ಲಿ ಸೋಮನಾಥನ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರ ಪರವಾಗಿ ಅವರಿಗೆ ವಿಶೇಷವಾಗಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾವು ಭಾರತೀಯ ಜನತಾ ಪಾರ್ಟಿಯ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಿದ್ದೀರಿ. ತಾವು ಈ ದೇಶದ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಇನ್ನಷ್ಟು ಘನತೆ ಗೌರವವನ್ನು ತುಂಬಿಸಿದ್ದೀರಿ. ಮಾತ್ರ ಅಲ್ಲ, ಭಾರತದ ಘನತೆ ಗೌರವವನ್ನು ಇಡೀ ವಿಶ್ವದಲ್ಲಿ
ಪಸರಿಸುವಂಥ ಒಂದು ಅಪರೂಪದ ಕೆಲಸವನ್ನು ಮಾಡಿದ್ದೀರಿ. ನಾನು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಯಂದಿರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಸಾಯಂಕಾಲ ತಾವೆಲ್ಲರೂ ಮನೆಯಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ದೇವರಿಗೆ ದೀಪವನ್ನು ಹಚ್ಚುವ ಸಂದರ್ಭದಲ್ಲಿ ಆ ಪ್ರಧಾನಮಂತ್ರಿಗೆ ಇನ್ನಷ್ಟು ಆರೋಗ್ಯವನ್ನು ಕೊಡಲಿ, ಆಯುಷ್ಯವನ್ನು ಕೊಡಲಿ, ಈ ದೇಶದ ಭವಿಷ್ಯವನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡುವಂಥ ದೃಷ್ಟಿಯಿಂದ ಎಲ್ಲ ಷಡ್ಯಂತ್ರಗಳನ್ನು ಮೀರಿ ಕೆಲಸ ಮಾಡುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ತಾಯಂದಿರು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಏಕ್ ಪೇಡ್ ಮಾಕಿ ನಾಮ್ ಅನ್ನುವಂಥ ಅಭಿಯಾನವನ್ನು ತಲಪಾಡಿ ದುರ್ಗಾಪರಮೇಶ್ವರಿಯ ಸನ್ನಿಧಿಯಲ್ಲಿ ಒಂದು ಗಿಡವನ್ನು ನೆಟ್ಟು ಮಾಡಿದ್ದೇವೆ. ನಾನು ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳಲ್ಲಿ ವಿನಂತಿಯನ್ನು ಮಾಡೋದು, ಎಲ್ಲ ಯುವಕರಲ್ಲಿ ವಿನಂತಿ ಮಾಡೋದು, ಯುವ ಜನತೆಯಲ್ಲಿ ವಿನಂತಿ ಮಾಡೋದು, ಯುವತಿಯರಲ್ಲಿ ವಿನಂತಿ ಮಾಡೋದು, ಒಂದು ಗಿಡವನ್ನು ತಾವು ತಮ್ಮೂರಿನ ದೇವಸ್ಥಾನದಲ್ಲಿ, ತಮ್ಮ ಮನೆಯಲ್ಲಿ, ತಮ್ಮ ಶಾಲಾ ಕಾಲೇಜಿನಲ್ಲಿ ಎಲ್ಲ ಕಡೆಗಳಲ್ಲೂ ಒಂದೊಂದು ಗಿಡವನ್ನು ನೆಟ್ಟು ತಾಯಿ ಹೇಗೆ ತಮ್ಮನ್ನು ನೋಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ತಾವು ಆ ಗಿಡವನ್ನು ಪೋಷಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ತಾಯಿಯ ಋಣವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. ಈ ಜಿಲ್ಲೆಯನ್ನು ಒಂದು ಹಸಿರು ದಕ್ಷಿಣ ಕನ್ನಡ ಮಾಡುವಂಥ ದೃಷ್ಟಿಯಿಂದ ನಾವೆಲ್ಲರೂ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು. ಪ್ರಧಾನಮಂತ್ರಿಯವರ ಈ ಅಭಿಯಾನಕ್ಕೆ ಶಕ್ತಿಯನ್ನು ತುಂಬಿಸಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಾನು ಮತ್ತೊಮ್ಮೆ ಪ್ರಧಾನಮಂತ್ರಿಯವರನ್ನು 12 ವರ್ಷಗಳ ಕಾಲ, 4399 ದಿವಸಗಳ ಕಾಲ ಮತ್ತು ಇನ್ನಷ್ಟು ದೀರ್ಘಕಾಲ ಭಾರತೀಯ ಜನತಾ ಪಾರ್ಟಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಶಕ್ತಿಯನ್ನು ತುಂಬಿಸಿದ್ದಕ್ಕಾಗಿ, ವಿಶ್ವಾಸವನ್ನು ಇಟ್ಟದ್ದಕ್ಕಾಗಿ ನಮ್ಮ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಜನರ ವಿಶ್ವಾಸಕ್ಕೆ ತಕ್ಕದಾಗಿ ಕೆಲಸ ಮಾಡುವಂಥ ಶಕ್ತಿಯನ್ನು ಆ ಭಗವಂತ ನಮಗೆಲ್ಲರಿಗೂ ನೀಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳು ಅಕ್ವೇತ್ತ ಬೈಲ್, ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೋಟು, ಮೋಹನ್ ರಾಜ್ KR, ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಮಾಧವಿ ಉಳ್ಳಾಲ್, ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಮಂಜುಳಾ ರಾವ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ನಿಶಾನ್ ಪೂಜಾರಿ, ಕೋಟೆಕಾರ್ ಪಟ್ಟಣ ಪಂಚಾಯತದ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ, ಸ್ಥಾಯಿ ಸಮಿತಿ ಅಧ್ಯಕ್ಷರು ಪುರುಷೋತ್ತಮ ಗಟ್ಟಿ ಪರಿಯತ್ತೂರು, ಸದಸ್ಯರು ಮನು ಕಟ್ಟಮನೆ, ಜಯ ಪೂಜಾರಿ, ಸಪ್ನಾ ಶೆಟ್ಟಿ, ಕುಡ್ಲ ಮಂಡಲ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಮುರಳಿ ಕೋಣಾಜೆ, ಕಾರ್ಯದರ್ಶಿ ರಮೇಶ್ ಬೆದ್ರೊಳಿಕೆ, ಜಿಲ್ಲಾ ಮಹಿಳಾ ಮೋರ್ಚಾ ಮಾಜಿ ಅಧ್ಯಕ್ಷರು ಧನಲಕ್ಷ್ಮಿ ಗಟ್ಟಿ, ಭಾರತೀಯ ಜನತಾ ಪಕ್ಷ ರಾಜ್ಯ ಮೀನುಗಾರರ ಪ್ರಕೋಷ್ಠದ ಸಹ ಸಂಚಾಲಕರು ಯಶವಂತ್ ಅಮೀನ್, ಪ್ರಮುಖರು ಸುಮಲತಾ ಕೋಣಾಜೆ, ದೀಕ್ಷಿತ್ ನಿಸರ್ಗ, ಸುಜಾತ ಶೆಟ್ಟಿ, ಜಯಶ್ರೀ ಕಣ್ಣೀರ್ತೋಟ, ಅರುಣ್ ಉಚ್ಚಿಲ್, ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಸದಸ್ಯರು ಸದಾನಂದ ಬಂಗೇರ, ದೀಪಕ್ ಪಿಲಾರ್, ಭಾಸ್ಕರ್ ಗಟ್ಟಿ, ಎಂಚಿತ್ತಿ ಪ್ರಮುಖರು ಈ ಹೊರತು ಒಟ್ಟಿಗೆತ್ತೇರು.